ಎಲ್ಲ ಎಕ್ಸಾಮ್ಸಲ್ಲಿ ಕೂಡ ಪ್ರತಿಭಾವಂತರಾಗಿ ಬಂದಂತಹ ವಿದ್ಯಾರ್ಥಿಗಳು ಇವತ್ತು ಈ ಪತ್ರಕರ್ತರ ದಿನಾಚರಣೆಗೆ ಕರೆಯುವುದಕ್ಕೆ ಬಹಳ ಧನ್ಯವಾದಗಳು. ಆದರೆ ನೀವು ಇಲ್ಲಿ ಕರೀತೀರಂತ ಹೇಳಿ ನಾನು ನಿಮಗೆ ಸನ್ಮಾನ ಕೊಟ್ಟಿಲ್ಲ. ಇತ್ತೀಚೆಗೆ ನಾವು ನೋಡ್ತಿದ್ದಂಥ ಒಂದು ಒಳ್ಳೆಯ ಬೆಳವಣಿಗೆ ಏನಂದರೆ, ನಮ್ಮಲ್ಲಿದ್ದಂಥ ಎಲ್ಲ ಮೀಡಿಯಾದವರು ಹಾಗೂ ಅಡ್ಮಿನಿಸ್ಟ್ರೇಷನ್ ಎಲ್ಲ ಒಟ್ಟಿಗೆ ಒಂದೇ ಡೈರೆಕ್ಷನಲ್ಲಿ ಹೋಗ್ತಾ ಇರೋದು ಕಾಣ್ತಾ ಇದೆ. ಒಂದು ಇನ್ಸಿಡೆಂಟ್ ಆದ ತಕ್ಷಣ ನಮ್ಮಲ್ಲಿ ಏನಾಗ್ತಾ ಇತ್ತು, ಸಿಂಗಲ್ ಇನ್ಸಿಡೆಂಟ್ 5 ಜನ 5 ರೀತಿ ಇಂಟರ್ಪ್ರಿಟೇಷನ್ ತಗೊಂಡು ಮಾಡುವಂಥದ್ದು ಇರ್ತದೆ. ಅದು ಹೇಗೆ ಆಗುತ್ತಂದರೆ, ಎಲ್ಲರೂ ನಿಜನೇ ಬರೀತಾರೆ. ಒಂದು ಇನ್ಸಿಡೆಂಟಲ್ಲಿ ಒಂದು 100% ಫ್ಯಾಕ್ಟ್ ಇದ್ದರೆ ಅದರಲ್ಲಿ ಎಲ್ಲರೂ ಕೂಡ ಅವರಿಗೆ ಬೇಕಾದಂಥ 20%, 30%, 15%, ಕೆಲವರು 80% ತಗೊಂಡು ರಿಪೋರ್ಟ್ ಮಾಡಿದ ಮೇಲೆ ಆ ಕಂಪ್ಲೀಟ್ ಫ್ಯಾಕ್ಟ್ಸ್ ಇಲ್ಲ ಅಂದಾಗ ನಾವು ಅದರಲ್ಲಿಂದ ಯಾವ ರೀತಿ ಇಂಟರ್ಪ್ರಿಟೇಷನ್ ಬೇಕಾದ್ರೂ ತಗೋಬೋದು. ಸೊ ಈ ರೀತಿ ಒಂದು ಸ್ಥಿತಿ ಇತ್ತು. ಬಟ್ ಸದ್ಯಕ್ಕೆ ನಾವು ನೋಡಿದರೆ ಕಳೆದ ಕೆಲವು ದಿವಸದಿಂದ, ಎಷ್ಟೋ ತಿಂಗಳಿಂದ ಪ್ರತಿ ಇನ್ಸಿಡೆಂಟ್ ಯಾವುದೇ ಆಗಿದ್ದರೂ ಕೂಡ ಕರೆಕ್ಟಾಗಿ ಫ್ಯಾಕ್ಟ್ಸ್ ಆಧಾರದ ಮೇಲೆ ಆದಷ್ಟು ಫ್ಯಾಕ್ಟ್ಸ್ ಕಲೆಕ್ಟ್ ಮಾಡಿಕೊಂಡು ಮಾಡುವಂಥದ್ದು ಮತ್ತು ಇಮಿಡಿಯೇಟಾಗಿ ಒಂದೇ ನಿಮಿಷದಲ್ಲಿ ನಾನು ಫಸ್ಟ್ ಬ್ರೇಕ್ ಮಾಡಬೇಕು ಅನ್ನೋ ಇದರಲ್ಲಿ ಹೋಗಿ ಪಾರ್ಷಿಯಲ್ ನ್ಯೂಸ್ ರಿಪೋರ್ಟ್ ಮಾಡುವಂಥದ್ದು. ಸೊ ಇಂಥ ಬ್ಯಾಡ್ ಹ್ಯಾಬಿಟ್ಸ್ ಬಿಟ್ಟು ಭಾಳ ಚೆಂದಾಗಿ ನಾವು ಬೆಳಗ್ಗೆ ಮೊದಲು ನಾನು 1-2 ಪೇಪರ್ ಓದ್ತಾ ಇದ್ದೇನೆ ಬೆಳಗ್ಗೆ. ಇವಾಗ ಬೆಳಗ್ಗೆ ಎದ್ದ ಮೇಲೆ ಎಲ್ಲ ಪೇಪರು ಕೂಡ ತೊಗೊಂಡು ಎಲ್ಲ ಓದಿದ ಮೇಲೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತೀವಿ, ಮೇ ಬಿ ಒಂದು 7 o'clockಗೆ. ಸೊ ಅದನ್ನು ನೋಡಿ ನನಗೆ ಭಾಳ ಖುಷಿ ಆಯಿತು. ಇನ್ನೊಂದೇನೆಂದರೆ, ನಮ್ಮ ಪ್ಲೇಸ್ ಇನ್ ಜನರಲ್ ಎಲ್ಲರಿಗೂ ಗೊತ್ತಿದೆ, ಭಾಳ ಸೂಕ್ಷ್ಮವಾಗಿರ್ತದೆ. ಇವಾಗ ಏನೂ ಆಗಿಲ್ಲ ಅಂದರೂ ಕೂಡ ಸ್ಟಿಲ್ ದಟ್ ಸೆನ್ಸಿಟಿವಿಟಿ ಇಸ್ ಆಲ್ವೇಸ್ ದೇರ್. ಬಿಕಾಸ್ ನಾವೆಲ್ಲರೂ ಕೂಡ ಚೇಂಜ್ ಅನ್ನುವಂಥದ್ದು ನಿಧಾನಕ್ಕಾಗತ್ತೆ. ಬಿಕಾಸ್ ಭಾಳಷ್ಟು ಜನಕ್ಕೆ ಇದು ಮನಸ್ಸೊಳಗಡೆ ಭಾಳ ದಿವಸದಿಂದ ಹೋಗಿದೆ. ಕಮ್ಯುನಲ್ ಫೀಲಿಂಗ್ ಇಸ್ ಆಲ್ವೇಸ್ ದೇರ್. ನಾವು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಇಫ್ ಯು ಆರ್ ಫ್ಯಾಕ್ಚುಲಿ ಸ್ಪೀಕಿಂಗ್, ಇದರಲ್ಲಿ ಕೆಲವರು ಜನ ನಮ್ಮಲ್ಲಿ ಇನ್ನೂ ಕೂಡ ಆ ಫೀಲಿಂಗ್ ಇದ್ದವರಿದ್ದಾರೆ. ಆ ಫೀಲಿಂಗ್ ನಿಧಾನಕ್ಕೆ ಚೇಂಜ್ ಆಗಿ ಎಲ್ಲ ಕೂಡ ಸರಿಯಾಗಿರಬೇಕಂದ್ರೆ ನಮ್ಮಿಂದ ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬರಿಗೆ ರೀಚ್ ಆಗುವಾಗೆ ಬರೆಯುವಂಥ ಪತ್ರಕರ್ತರಿಂದ ಮಾತ್ರ ಆಗ್ತದೆ, ನಮ್ಮಿಂದ ಆಗುವುದಿಲ್ಲ. ಏನಾಗುತ್ತಂದರೆ, ಏನು ಇನ್ಸಿಡೆಂಟ್ ಆಗಿಲ್ಲ ಅಂತ ಹೇಳಿ ನಾವು ಪ್ರಯತ್ನ ಮಾಡೋದು ಸ್ಟಾರ್ಟ್ ಮಾಡಿ ಬರ್ಕೊಂಡು ಸ್ವಲ್ಪ ಚೇಂಜ್ ಮಾಡ್ಕೊಂಡು ತೊಗೊಂಡು ಬರ್ತಾ ಇದ್ದಾಗ ಸಡನ್ನಾಗಿ ಏನಾದರೂ ಇನ್ಸಿಡೆಂಟ್ ಆಗಿದ್ದರೆ, ಈಗ ಎಲ್ಲ ಚೆಂದಾಗಿದ್ದಾಗ ನಾವು ಚೆಂದಾಗಿ ಹೋಗ್ತಾ ಇದ್ದೀವಿ, ಏನಾದರೂ ಗಾಡ್ ಫಾರ್ಬಿಡ್ ಸಮಥಿಂಗ್ ಆಗಿದ್ದರೆ ಕ್ಯಾನ್ ವಿ ಸ್ಟ್ಯಾಂಡ್ ಅಪ್ ಟು ದಟ್ ಚಾಲೆಂಜ್ ಆ್ಯಂಡ್ ರಿಪೋರ್ಟ್ ಇಟ್ ಫೇರ್ಲಿ, ನ್ಯೂಟ್ರಲಿ, ಈಕ್ವಲಿ ಫ್ರಮ್ ಆಲ್ ಸೈಡ್ಸ್. ಆಗಿದ್ದಂಥ ಒಂದು ಕ್ರೈಮನ್ನು ನಾವಿಲ್ಲಿ ಕ್ರೈಮ್ ಆಗಿ ನೋಡೋದಿಲ್ಲ. ಕ್ರೈಮ್ ವಿಲ್ ಬಿಕಮ್ ಎಂಟ್ಯಾಂಗಲ್ಡ್ ವಿತ್ ಲೈಫ್, ಪ್ರತಿಯೊಂದು ಇದರ ಜೊತೆಗೆ. ಅದರಿಂದ ನಿಮಗೆ ಬಿಸ್ನೆಸ್ ಎಫೆಕ್ಟ್ ಆಗ್ತದೆ, ಪಾಲಿಟಿಕ್ಸಲ್ಲಿ ಎಂಟ್ರ್ ಆಗ್ತದೆ, ಇನ್ನೇನು ರಿಲಿಜಿಯನ್ ಬರುತ್ತೆ ನಂಬರ್ 1 ಪ್ರತಿಯೊಂದರಲ್ಲಿ. ಎಲ್ಲ ಆಗಿ ಎಂಟ್ಯಾಂಗಲ್ ಆಗೋದಕ್ಕಿಂತ ಇಫ್ ಯು ಕ್ಯಾನ್ ಲುಕ್ ಎಟ್ ಕ್ರೈಮ್ ಆ್ಯಸ್ ಕ್ರೈಮ್, ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಪ್ರಾಬ್ಲಮ್ ಕ್ರಿಯೇಟ್ ಆಗೋದಿಲ್ಲ, ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ, ಸಣ್ಣ ಪ್ರಾಬ್ಲಮ್ ಅಲ್ಲೇ ಕ್ರಿಯೇಟ್ ಸಾಲ್ವ್ ಆಗ್ತದೆ. ಇನ್ನೊಂದೇನೆಂದರೆ, ನಮ್ಮೂರಲ್ಲಿರುವಂಥದ್ದು ಬಹಳ ವಿಶೇಷವಾಗಿ ಇಲ್ಲಿ ಕ್ರೈಮ್ ಮಾಡುವವರು ಕೂಡ ಭಾಳ ಇಂಟೆಲಿಜೆಂಟಾಗಿರ್ತಾರೆ. ಸೊ ಇಟ್ ಜನರಲಿ ಟೇಕ್ಸ್ ಟೈಮ್. ಯಾರೇ ಕ್ರೈಮ್ ಮಾಡಲಿ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಎಲ್ಲೂ ಕೂಡ ಖಂಡಿತ ಸಿಗಲೇಬೇಕು. ಒಂದಿಷ್ಟು ಜನ ಕ್ರೈಮ್ ಮಾಡಿಕೊಂಡು 15 ವರ್ಷ ತಪ್ಪಿಸ್ಕೊಂಡು ತಿರುಗಾಡ್ತಿದ್ರು, ಅವರು ಸಿಕ್ಕಿದ್ದಾರೆ. ಕೆಲವು ಜನ ಮರ್ಡರ್, ಗ್ಯಾಂಗ್ ರೇಪ್ ಅದು ಇದು ಮಾಡ್ಕೊಂಡು ಒಂದು 8 ವರ್ಷದಿಂದ ತಪ್ಪಿಸ್ಕೊಂಡು ತಿರುಗಾಡ್ತಾಯಿದ್ರು, ಅವರು ಕೂಡ ಸಿಕ್ಕಿದ್ದಾರೆ. ಏನಾಗುತ್ತಂದರೆ, ಹಿಡಿಯೋಕ್ಕೆ ಖಂಡಿತ ಸಿಗ್ತಾರೆ. ಪ್ರತಿಯೊಬ್ಬರು ಕೂಡ ಅರೆಸ್ಟ್ ಆಗಲೇಬೇಕು, ಸಿಗಲೇಬೇಕು. ಕೆಲವು ಸಲ ಸ್ವಲ್ಪ ಲೇಟ್ ಆಗ್ತದೆ. ಈ ಟೈಮಲ್ಲಿ ಏನಾಗುತ್ತಂದರೆ, ಅನ್ಲೆಸ್ ಪೀಪಲ್ ಆರ್ ಪೇಷಂಟ್ ಆ್ಯಂಡ್ ಅನ್ಲೆಸ್ ಪೀಪಲ್ ಲುಕ್ ಎಟ್ ಥಿಂಗ್ಸ್ ಫೇರ್ಲಿ ಇನ್ ದಟ್ ಪೀರಿಯಡ್, ನ್ಯೂಸೆನ್ಸ್ ಮತ್ತೆ ಸ್ಟಾರ್ಟ್ ಆಗ್ತದೆ. ಸೊ ದಿಸ್ ಕ್ಯಾನ್ ಬಿ ಸ್ಟಾಪ್ಡ್ ಓನ್ಲಿ ಬೈ ಯು, ನೋ ಬಡಿ ಎಲ್ಸ್. ಇಟ್ ಓನ್ಲಿ ಹ್ಯಾಪನ್ಸ್ ಬೈ ಫೇರ್ ರಿಪೋರ್ಟಿಂಗ್, ಎರಡನೇದು. ಆ್ಯಂಡ್ ಸೆಕೆಂಡ್ ಥಿಂಗ್ ಈಸ್ ಕ್ವಶನಿಂಗ್ ಎ ಪರ್ಸನ್ ಹೂ ಈಸ್ ಡೂಯಿಂಗ್ ರಾಂಗ್ ಥಿಂಗ್. ಇದು ಆಗಲ್ಲ ನಮ್ಮಲ್ಲಿ. ಫಸ್ಟ್ ಥಿಂಗ್ ಯು ಡೂ ವೆರಿ ವೆಲ್. ವೆನ್ ಸಂಬಡಿ ಡಸ್ ಎ ಮಿಸ್ಟೇಕ್ ಆರ್ ವೆನ್ ಸಂಬಡಿ ಈಸ್ ಟ್ರೈಯಿಂಗ್ ಟು ಹೋಗ್ ಸಮಥಿಂಗ್, ನ್ಯೂಸೆನ್ಸ್ ಮಾಡ್ತಿದ್ದಾರೆ ಅಂದರೆ ಗೊತ್ತಾಗ್ತದೆ ನಮ್ಗೆ ಆಲ್ರೆಡಿ. ಸುಮ್ಮನೆ ನೋಡಿಕೊಂಡು ಕೂರ್ತಾ ಇರ್ತಾರೆ. ಯಾಕಂದರೆ ಅವನು ಎದುರಿಸ್ತಾನೆ ಮತ್ತೆ ಫೋನ್ ಮಾಡಿ,
ಅದೇನಿಲ್ಲ, ಯಾರು ಬೇಕಾದ್ರೆ ಎಲ್ಲರೂ ಕೂಡ ಕಳೆದ ಒಂದು ವರ್ಷದಿಂದ ಏನೂ ಆಗಿಲ್ಲ, ಚೆಂದಾಗಿದೆ ಅಂತೇಳಿ ಅಂದ್ಕೊಂಡಿರ್ತಾರೆ. ಬಟ್ ಹಿಸ್ಟ್ರಿ ಮರೆಯುತ್ತಾರೆ. ಮೆಮರಿ ಈಸ್ ವೆರಿ ಶಾರ್ಟ್. ಯಾವಾಗ ನೀವು ನಿಜವಾಗಲೂ ನಾನು ಹೋಗ್ತೀನಿ ಅಂತಿದ್ದಾಗ ನಮಗೆ ಫೋನ್ ಮಾಡಿ ಹೆದರಿಸಿದ್ದಾರೆ ಅಂತ ಹೇಳಿದ್ದಂಥವ್ರು ಭಾಳ ಜನ ಇದ್ದಾರೆ. ಸೊ ಅದಕ್ಕಾಗಿ ನಾನು ಯಾವಾಗಲೂ ಹೇಳೋದು, ವಿ ಆರ್ ಆಲ್ವೇಸ್ ದೇರ್ ಟು ಪ್ರೊಟೆಕ್ಟ್ ಯು ಅಟ್ ಎನಿ ಕಾಸ್ಟ್, ಎನಿ ಟೈಮ್. ಏನೇನು ನಡೆದರೂ ಕೂಡ ಆ್ಯಸ್ ಲಾಂಗ್ ಆ್ಯಸ್ ಯು ಆರ್ ರಿಪೋರ್ಟಿಂಗ್ ಫೇರ್ಲಿ, ಆ್ಯಸ್ ಲಾಂಗ್ ಆ್ಯಸ್ ಯು ಆರ್ ರಿಪೋರ್ಟಿಂಗ್ ನ್ಯೂಟ್ರಲಿ, ವಿ ಆರ್ ದೇರ್ ವಿತ್ ಯು, ವಿ ವಿಲ್ ಬಿ ದೇರ್ ಫಾರ್ ಯು. ಯಾರಿಗೆ ಎಲ್ಲಿ ಯಾವ ತೊಂದರೆ ಕೊಟ್ಟರು ಕೂಡ ವಿಲ್ ಮೇಕ್ ಶೂರ್ ದಟ್ ಫೆಲೋ ವಿಲ್ ನೆವರ್ ಡೂ ಇಟ್ ಇನ್ ಲೈಫ್ ಅಗೇನ್. ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ. ಯಾಕೆ ಹೇಳ್ತೀನಂದರೆ, ಈ ಕಳೆದ 7-8 ತಿಂಗಳಲ್ಲಿ ನಮ್ಮವರು ಆಗುವಂಥ ಕ್ರೈಮ್ಸ್ ಒಂದು 5-6 ಹೀನಸ್ ಕ್ರೈಮ್ಸ್ ತಡೆದಿದ್ದಾರೆ, ಕ್ರೈಮ್ ಆಗಲಿಕ್ಕೆ ಮೊದಲೇ. ಬಟ್ ಅನ್ಫಾರ್ಚುನೇಟ್ಲಿ ಏನಂದರೆ, ನಮಗೆ ತಡೆದಂಥ ಕ್ರೈಮ್ ಬಗ್ಗೆ ಯಾರೂ ಕೂಡ ಹೇಳೋಕ್ಕಾಗಲ್ಲ, ಗೊತ್ತೂ ಆಗೋದಿಲ್ಲ. ಪ್ಲಾನ್ ಮಾಡೋ ಸ್ಟೇಜಲ್ಲೇ ಬ್ರೇಕ್ ಮಾಡಿರ್ತೀವಿ ಕೆಲವು. ಆ್ಯಂಡ್ ವಿ ಆರ್ ಎ ಡಿಪಾರ್ಟ್ಮೆಂಟ್ ಹೂ ಆರ್ ರಿಕಗ್ನೈಸ್ಡ್ ಬೈ ಫೇಲಿಯರ್ಸ್ ಆ್ಯಂಡ್ ನಾಟ್ ಸಕ್ಸೆಸಸ್. ಆ್ಯಂಡ್ ಫೇಲಿಯರ್ಸ್ ವಿಲ್ ಹ್ಯಾಪನ್ ಫಾರ್ ಎವ್ರಿಬಡಿ, ಅವರಿರಲಿ ಯಾರಿರಲಿ, ನಾವಿರಲಿ ಕೂಡ ಆಗ್ತವೆ. ಬಟ್ ಹೌ ವಿ ರೆಸ್ಪಾಂಡ್ ವೆನ್ ಸಮ್ ಕ್ರೈಸಿಸ್ ಲೈಕ್ ದಟ್ ಕಮ್ಸ್, ಇನ್ ಕೇಸ್ ಇನ್ ಫ್ಯೂಚರ್ ಗಾಡ್ ಫಾರ್ ಬಿಡ್ ಯಾವುದೂ ಆಗಬಾರ್ದು, ಏನಾದರೂ ಆಗಿದ್ರೆ ನಾವು ಯಾವ ರೀತಿ ರೆಸ್ಪಾಂಡ್ ಮಾಡ್ತೀವಿ. ಇದಕ್ಕೆ ನಾವೆಲ್ಲರೂ ಕೂಡ ಒಟ್ಟಿಗೆ ಈ ಊರಿನ ಶಾಂತಿಗಾಗಿ ಯೋಚನೆ ಮಾಡ್ತಾ ಇದ್ದೀವಾ ಇಲ್ವಾ? ಈ ಊರಿನಲ್ಲಿದ್ದಂಥ ಶಾಂತಿಯನ್ನು ಕೆಡಿಸಲಿಕ್ಕೆ ಯಾರಾದರೂ ಪ್ರಯತ್ನ ಮಾಡ್ತಾ ಇದ್ದರೆ ಎಲ್ಲರೂ ಕೂಡ ಒಟ್ಟಿಗೆ ಅವರ ವಿರುದ್ಧ ಹೋರಾಟ ಮಾಡಲಿಕ್ಕೆ ತಯಾರಿದ್ವಾ ಇಲ್ವಾ? ಅಥವಾ ಯಾರೋ ಒಬ್ಬರಿಗೆ ಕೈ ಜೋಡಿಸ್ತೀವ ಬರೀ ಅಂತ ಹೇಳಿ ಆ ಕಡೆ ಇಂಥದ್ದು. ಆ್ಯಸ್ ಲಾಂಗ್ ಆ್ಯಸ್ ವಿ ಆಲ್ ಟ್ರಾವೆಲ್ ಟುಗೆದರ್, ಸದ್ಯಕ್ಕೆ ಏನೂ ಆಗಿಲ್ಲ, ಏನೂ ಆಗಬಾರ್ದು. ಇನ್ ಕೇಸ್ ಗಾಡ್ ಫಾರ್ ಬಿಡ್ ಏನಾದರೂ ಆಗಿದ್ದರೂ ಕೂಡ ನಥಿಂಗ್ ವಿಲ್ ಹ್ಯಾಪನ್. ಪೀಸ್ ಹಾಗೆ ಇರ್ತದೆ. ಸಮಾಜ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಪತ್ರಕರ್ತರು ಅವ್ರ ಕೆಲಸ ಮಾಡ್ಕೊಂಡು ಹೋಗಿದಷ್ಟು ದಿವಸ ಪೊಲೀಸರು, ಕ್ರಿಮಿನಲ್ಸ್ ಯಾರಿದ್ದಾರೆ ಅವ್ರನ್ನ ಕಂಡುಹಿಡಿದು ಹಿಡಿತಾ ಹೋಗ್ತಾರೆ. ಸೊ ಇವು ಎರಡು ಮಿಕ್ಸ್ ಆಗಬಾರ್ದು, ಜನ ಹುಡ್ಕೊಳ್ಬಾರ್ದು. ಅಂದರೆ ಯುವರ್ ರೋಲ್ ಗೆಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಹಿಯರ್. ಸೊ ನಾನು ನೋಡಿದಷ್ಟು ಆಲ್ ಆಫ್ ಯು ಹ್ಯಾವ್ ಡನ್ ದಟ್ ಜಾಬ್ ಎಕ್ಸಲೆಂಟ್ಲಿ. ಇದನ್ನೇ ಎಲ್ಲರೂ ಮುಂದುವರೆದು ಹೋಗ್ತಾರೆ ಅಂತ ಹೇಳಿ ಆಶಿಸ್ತೇನೆ. ಅದೇ ರೀತಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನೀವು ಯಾವ ರೀತಿ ಓದ್ತಾ ಇದ್ದರೆ ಇದನ್ನೇ ಕಂಟಿನ್ಯೂ ಮಾಡಿಕೊಂಡು ಹೋಗಿ. 90+ ಬಂದವರೆಲ್ಲರನ್ನೂ ಕೂಡ ಕರೆದು ನೀವು ಏನದ ಎಲ್ಲರಿಗೆ ಸನ್ಮಾನ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಿ. ಅದರಲ್ಲಿ ನಮ್ಮಂಥವ್ರು ಮಿಸ್ ಆಗ್ತಾರೆ. ನಮಗೆ 80% ಅಷ್ಟೇ ಬಂದಿದೆ. ಅದಕ್ಕೆ ನೋಡ್ಕೊಂಡು ಯಾರ್ಯಾರು ಇಲ್ಲಿ ಬಂದಿಲ್ಲ ಅವ್ರಿಗೆಲ್ಲರಿಗೂ ಹೇಳ್ತಾ ಇದ್ದೇನೆ, ಇನ್ನೂ ಚೆಂದಾಗಿ ಮಾಡ್ಬೋದು ಅಂತ ಹೇಳಿ. ಇಲ್ಲಿ ಬಂದವರು ಹೇಗೂ ನೀವು ಓದ್ಕೊಳ್ತಾ ಇರ್ತಾರೆ. ಸೊ ಕಂಟಿನ್ಯೂ ಆಲ್ ಯುವರ್ ಗುಡ್ ವರ್ಕ್. ಥ್ಯಾಂಕ್ ಯು ವೆರಿ ಮಚ್. ಬಜಾಲ್ ರೇಣುಕಾರಾಜ್ ನ್ಯೂಸ್ ಏಜೆನ್ಸಿ ಅವರ ಜೊತೆ ಇವರು ಕೆಲಸ ಮಾಡ್ತಾ ಇದ್ದಾರೆ. ಇವರು ಈಗ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಬಹುಶಃ ಒಂದು ಪತ್ರಿಕೆ ರಚನೆ ಆಗಬೇಕಾದ್ರೆ ವರದಿಗಾರರಿಂದ ಹಿಡಿದು ಪತ್ರಿಕೆ ವಿತರಣೆ ಆಗುವ ತನಕ ಪ್ರತಿಯೊಬ್ಬರ ಶ್ರಮ ಮಹತ್ವದ್ದೇ ಅಂತ ಪ್ರತಿ ವರ್ಷ ಪತ್ರಿಕಾ ದಿನಾಚರಣೆಯಂದು ಒಬ್ಬ ಪತ್ರಿಕಾಭಿನವನ್ನು ಗೌರವಿಸುವುದು ನಮ್ಮ ಕರ್ತವ್ಯ. ಆ ನಿಟ್ಟಿನಲ್ಲಿ ತಿಮ್ಮಪ್ಪ ಶೆಟ್ಟಿ ಅವರಿಗೆ ನಮ್ಮ ಪತ್ರಕರ್ತರ ಸಂಘದ ವತಿಯಿಂದ, ಪ್ರೆಸ್ ಕ್ಲಬ್ ವತಿಯಿಂದ, ಪತ್ರಿಕಾ ಭವನ ಟ್ರಸ್ಟ್ ವತಿಯಿಂದ ಅಭಿನಂದನೆ. ಬಹುಶಃ ಒಂದು 3-4 ವರ್ಷದಿಂದ ನನ್ನನ್ನು ಇಲ್ಲಿಗೆ ಮಂಗಳೂರಿಗೆ ಕರೀತಾ ಇದ್ರು. ಬೇರೆ ಬೇರೆ ಕಾರಣಗಳಿಗಾಗಿ ನಾನು ಮಂಗಳೂರಿಗೆ ಬರೋಕ್ಕೆ ಆಗಿರಲಿಲ್ಲ. ಪತ್ರಿಕಾ ದಿನಾಚರಣೆಯಲ್ಲಿ ಭಾಗಿಯಾಗೋದಕ್ಕೆ ಸಾಧ್ಯ ಆಗಿಲ್ಲ. ಅದು ಪ್ರತಿ ವರ್ಷ ಒಂದಲ್ಲ ಒಂದು ಜಿಲ್ಲೆಗಳಲ್ಲಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಪತ್ರಿಕಾ ದಿನಾಚರಣೆ ದಿವಸ ಭಾಗಿಯಾಗ್ತಾ ಇರ್ತಿದ್ವಿ. ಆದರೆ ಮಂಗಳೂರಲ್ಲಿ ನಿಂತು ಮಾತಾಡೋದು ಯಾಕೆ ಮುಖ್ಯ ಆದರೆ, ಸರಿಯಾಗಿ ಇವತ್ತಿಗೆ 183 ವರ್ಷಗಳ ಹಿಂದೆ, ಅಂದರೆ ಬಹುಶಃ ನಮ್ಮ ಅಜ್ಜಂದಿರು ಅವರ ಕಾಲದಲ್ಲಿ ಇದೇ ಮಂಗಳೂರಿನಲ್ಲಿ ಬಾಸೆಲ್ ಮೆಷಿನ್ ಮೂಲಕ ಬಂದಂತಹ ಹರ್ಮನ್ ಮೋಗ್ಲಿಂಗ್ ಭಾರತಕ್ಕೆ ಬಂದ ಕೆಲವು ವರ್ಷಗಳ ಒಳಗಡೆ, ಅಂದರೆ 3 ವರ್ಷಗಳ ಒಳಗಡೆ ಈ ಭಾಷೆಯನ್ನು ಕಲಿತು, ಈ ಭಾಷೆಯಲ್ಲಿ ಇರುವಂತಹ ಸಾಹಿತ್ಯವನ್ನು ತಿಳ್ಕೊಂಡು, ಈ ಭಾಷೆಯ ವಿಚಾರದಲ್ಲಿ ಒಂದು ನಿರ್ದಿಷ್ಟವಾದಂಥ ಅಭಿಪ್ರಾಯವನ್ನು ಹೊಂದಿ ಅದರ ಮೂಲಕವಾಗಿ ಒಂದು ಪತ್ರಿಕೆಯ ಅವಶ್ಯಕತೆಯನ್ನು ಕೇಳಿರುವಂಥದ್ದು. ನಮ್ಮಲ್ಲಿ ಇವತ್ತು ಪತ್ರಿಕಾ ದಿನಾಚರಣೆಯ ದಿವಸ ನಾವು ಮಾತಾಡುವಾಗ ಇರಬಹುದು ಅಥವಾ ಅನೇಕ ಸಂದರ್ಭಗಳಲ್ಲಿರ್ಬೋದು, ಮಾಧ್ಯಮ ಇವತ್ತು ಅತ್ಯಂತ ಟೀಕೆಗೆ ಗುರಿಯಾಗುವ ಒಂದು ಕ್ಷೇತ್ರ. ಮಾಧ್ಯಮ ಹಾಳಾಗೋಗಿದೆ, ಇದನ್ನು ನಾವು ಪ್ರತಿನಿತ್ಯ ಕೇಳ್ತಾ ಇರ್ತೀವಿ. ಯಾರಿಂದ ಹಾಳಾಗಿದೆ ಈ ಪ್ರಶ್ನೆಯನ್ನು ನಮಗೆ ನಾವು ಹಾಕ್ಕೊಳ್ಬೇಕಾಗಿರೋದು. ಯಾರಿಂದ ಹಾಳಾಗಿದೆ ಅನ್ನುವಂಥದ್ದು ನಮಗೆ ನಾವು ಕೇಳ್ಕೊಳ್ಬೇಕಾದ ಪ್ರಶ್ನೆ. ಯಾಕೆಂದರೆ ನಾವು ಅದರ
ಉತ್ತರದಾಯಿಗಳು ಕೂಡ ಆಗ್ತಾರೆ. ಟೀಕೆಯನ್ನ ತೆಗೆದುಕೊಳ್ಳೋದಿಕ್ಕೆ ನಾವು ಕೂಡ ಆ ಸ್ವೀಕರಿಸುವಂತಹ ಸ್ಥಾನದಲ್ಲಿ ನಿಂತ್ಕೊಳ್ಬೇಕಾದಂತಹ ವ್ಯಕ್ತಿಗಳಾಗಿಯೂ ಕೂಡ ನಾವಿರ್ತೀವಿ. ಮಾಧ್ಯಮದವರು, ಮಾಧ್ಯಮ ಹಾಳಾಗಿದೆ ಅನ್ನುವಂಥ ಮಾತನ್ನ, ಮಾಧ್ಯಮಗಳಲ್ಲಿ ಸುಳ್ಳು ಸುದ್ದಿಯೂ ಕೂಡ ಪ್ರಸಾರ ಆಗತ್ತೆ ಅನ್ನುವಂಥ ವಿಚಾರಗಳು ಕೂಡ ಅನೇಕ ಸಂದರ್ಭಗಳಲ್ಲಿ ಬರುತ್ತೆ. ಇಲ್ಲಿ ಹರ್ಮನ್ ಮೊಗ್ಲಿಂಗ್ ಹೇಳ್ತಾರೆ, ತನ್ನ ಮೊದಲ ಪತ್ರಿಕೆಯಲ್ಲಿ ಅವರು ಹೇಳುವಂಥ ವಿಚಾರಗಳಿಗೆ ಬಂದಾಗ, ಒಂದು ಬೆಳಗ್ಗೆ ಬಂದರ್ನಲ್ಲಿ ಯಾವುದೋ ಒಂದು ಸುದ್ದಿ ಹುಟ್ಟಿ ಯಾರೋ ಯಾರಿಗೋ ಮಾತಾಡಿ ಅದು ಸಂಜೆಯ ಹೊತ್ತಿಗೆ ಅದು ಸುಳ್ಳು ಸುದ್ದಿಯಾಗಿ ಮಾರ್ಪಟ್ಟು ಮಾರನೇ ದಿವಸಕ್ಕೆ ಸತ್ಯ ಗೊತ್ತಾಗುವ ವೇಳೆಗೆ ಇನ್ನೊಂದು ಸುಳ್ಳು ಸುದ್ದಿ ಎಮ್ಮೆ ಮೊಲೆಯ ರೀತಿಯಲ್ಲಿ ಹುಟ್ಟಿಕೊಳ್ಳುತ್ತದೆ ಅಂತ ಹೇಳ್ಕೊಂಡು ಅವರು ತಮ್ಮ ಮೊದಲ ಸಂಪಾದಕೀಯದಲ್ಲಿ ಬರೀತಾರೆ. ಈ ರೀತಿಯಾಗಿ ಅಂದ್ರೆ ಯಾಕೆ ಅವರು ಇದನ್ನ ತಡೆಯುವ ಉದ್ದೇಶದೊಂದಿಗೆ ನಾವು ಪತ್ರಿಕೆಯನ್ನ ಮಾಡಿದ್ದೀವಿ ಅಂತ ಅವರು ಹೇಳುವಂತಹ ಸಂಪಾದಕೀಯದಲ್ಲಿ ಬರೆಯುವಂತಹ ವಿಚಾರಗಳು. ಸರಿ, ಹಾಗಾದ್ರೆ ಇವತ್ತು ಮಾತ್ರ ಸುಳ್ಳು ಸುದ್ದಿ ಹುಟ್ಟುತ್ತಾ ಇರೋದಾ? ಇವತ್ತು ನಾವು ಸುಳ್ಳು ಸುದ್ದಿಗಳನ್ನ ಬಹಳಷ್ಟು ವಿಚಾರಗಳನ್ನ ಹೇಳ್ತಿದ್ವಿ. ಮನುಷ್ಯ ಯಾವಾಗ ತನ್ನ ಮಾತನ್ನ ಕಲಿಯೋದಕ್ಕೆ ಶುರು ಮಾಡಿದ್ನೋ, ಮನುಷ್ಯ ಯಾವಾಗ ಕಮ್ಯುನಿಕೇಟ್ ಮಾಡಕ್ಕೆ ಶುರು ಮಾಡಿದ್ರೋ ಅಲ್ಲಿಂದ ಶುರುವಾಗಿರುವಂಥದ್ದು ಸುಳ್ಳು ಸುದ್ದಿ. ಯಾವುದೇ ವಿಚಾರಗಳು, ಇಬ್ರು ಪತ್ರಕರ್ತರು ಕೂತ್ಕೊಂಡು ಮಾಧ್ಯಮದ ಬಗ್ಗೆ ಏನು ಮಾತಾಡೋದಿಲ್ಲ, ಯಾವತ್ತು ಕೂತ್ಕೊಂಡು ಮಾಧ್ಯಮದ ಬಗ್ಗೆ ಬಹಳ ಗಹನವಾಗಿ ಚರ್ಚೆ ಮಾಡೋದಿಲ್ಲ. ಅಥವಾ ಯಾರೋ ಇಬ್ರು ಪ್ರೊಫೆಸರ್ಗಳು, ಇಬ್ರು ಸೈಂಟಿಸ್ಟ್ಗಳು ಕೂತ್ಕೊಂಡಾಗ್ಲೂ ಕೂಡ ಅವರ ರಿಸರ್ಚ್ ಬಗ್ಗೆ ಬಹಳ ಜೋರಾಗಿ ಚರ್ಚೆಯನ್ನು ಮಾಡಿರೋದಿಲ್ಲ. ಹೆಚ್ಚಿನ ಸಂದರ್ಭಗಳಲ್ಲಿ ಏನಾಗಿರುತ್ತೆ, ಅವರು ಬೇರೆಯವರ ಬಗ್ಗೆನೇ ಮಾತಾಡ್ತಾರೆ. ಒಂದು ಕ್ಯಾಂಟೀನಲ್ಲಿ ಹೋಗಿ ಕುಳಿತುಕೊಂಡಾಗ್ಲೂ ಕೂಡ ಅಲ್ಲಿ ಬೇರೆ ವಿಚಾರಗಳ ಬಗ್ಗೆನೇ ಚರ್ಚೆ ಆಗ್ತಿರುತ್ತೆ. ತಮ್ಮ ಸುತ್ತಲಿನವರ ಅನೇಕರ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಗಾಸಿಪ್ಗಳು ಬಹಳ ಮುಖ್ಯವಾದಂಥ ವಿಚಾರ ಆಗಿರುತ್ತೆ. ಅಂದರೆ ಈ ಗಾಸಿಪ್ಗಳನ್ನ ತಡಿಬೇಕು ಅಂತೇಳಿ ಮೊದಲ ಪತ್ರಿಕೆಯಲ್ಲೂ ಕೂಡ ಆ ಪ್ರಯತ್ನ ಒಂದು ನಡೆದಿತ್ತು. ಇವತ್ತು ಕೂಡ ಗಾಸಿಪ್ಗಳನ್ನ ತಡಿಬೇಕು ಅನ್ನುವಂಥದ್ದು ನಮ್ಮ ಮುಂದಿರುವ ಬಹಳ ದೊಡ್ಡ ಸವಾಲಾಗಿರುತ್ತೆ. ಅದರ ಜೊತೆಗೆ ಮಾಧ್ಯಮದಲ್ಲೂ ಕೂಡ ಇವತ್ತು ಸುಳ್ಳು ಸುದ್ದಿಗಳು ಹೋಗ್ತಾ ಇದ್ದಾವೆ ಅನ್ನುವಂಥದ್ದು ಇನ್ನೊಂದು ಸತ್ಯದ ಪರಿಶೀಲನೆ ಆಗದೆ ಹೋಗುತ್ತೆ. ವಿಶೇಷವಾಗಿ ನಾವು ಒಬ್ಬ ಟಿವಿ ಮಾಧ್ಯಮದಲ್ಲಿ ನಾನು 20 ವರ್ಷಗಳ ಕಾಲ ಕೆಲಸ ಮಾಡೋದ್ರಿಂದಾಗಿ ನಾನು ಅದರ ಸ್ಥಾನದಲ್ಲಿ ನಿಂತುಕೊಂಡು ಹೇಳಿದಾಗ ವಿಶೇಷವಾಗಿ ನಮ್ಮನ್ನ ಗುರಿಯಾಗಿರಿಸ್ತಾರೆ, ಟಿವಿಗಳನ್ನು ಗುರಿಯಾಗಿಸ್ತಾರೆ. ಇದಕ್ಕೆ ನಾನಾ ರೀತಿಯಾದಂತಹ ಕಾರಣಗಳಿದ್ದಾವೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ನಾನಾ ರೀತಿಯಾದಂತಹ ಕಾರಣಗಳಿಗಾಗಿ ಈ ಟೀಕೆಗೆ ಗುರಿಯಾಗ್ತಾ ಇರುವಂಥದ್ದು. ಆದರೆ ಇವತ್ತು ಅದಕ್ಕಿಂತ ದೊಡ್ಡದಾದಂತಹ ಚಾಲೆಂಜ್ ಎಲ್ಲಿಂದ ಬಂದಿದೆ ಅಂತ ಕೇಳಿದಾಗ ಎಲ್ಲರೂ ಹೇಳ್ತಾರೆ ಡಿಜಿಟಲ್ ಮೀಡಿಯಾದಿಂದ ಬಂದಿದೆ, ಸೋಷಿಯಲ್ ಮೀಡಿಯಾದಿಂದ ಬಂದಿದೆ. ಡಿಜಿಟಲ್ ಮೀಡಿಯಾ ಅನ್ನೋದಕ್ಕಿಂತ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾದಿಂದ ಬಂದಿದೆ. ಯಾರು ಏನು ಬೇಕಿದ್ರೂ ಹಾಕಬಹುದು ಅನ್ನುವಂಥದ್ದು ಇವತ್ತು ನಮ್ಮ ನಡುವೆ ಇರುವಂತಹ ಬಹಳ ಮುಖ್ಯವಾದ ಆರೋಪ ಇದೆ. ಏನು ಬೇಕಿದ್ರೂ ಹಾಕ್ತಾರೆ, ಸುಳ್ಳು ಸುದ್ದಿಯನ್ನು ಹಾಕ್ತಾರೆ. ಆಗ ಕಮಿಷನರ್ ಅವರು ಮಾತಾಡುವಾಗಲೂ ಕೂಡ ಜವಾಬ್ದಾರಿಯುತವಾದಂತಹ ರಿಪೋರ್ಟಿಂಗ್ ಬಗ್ಗೆ ಹೇಳ್ತಾ ಯಾವ ಸ್ವರೂಪದಲ್ಲಿ ಕಳೆದ 1 ವರ್ಷಗಳಲ್ಲಿ ಬದಲಾವಣೆಗಳ ಆಗಿದ್ದಾವೆ ಮಂಗಳೂರಿನಲ್ಲಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ಈ ವರ್ಷ ಫೆಬ್ರವರಿ 1ನೇ ತಾರೀಕಿನಂದು ಕೇಂದ್ರ ಬಜೆಟ್ನ ದಿವಸ ಬೇರೆ ಬೇರೆ ಗೆಸ್ಟ್ಗಳನ್ನು ಬೇರೆ ಬೇರೆ ಜಿಲ್ಲೆಗಳಿಂದ ಕೂರಿಸ್ಕೊಂಡು ಮಾತಾಡ್ತಾ ಇದ್ದ ಸಂದರ್ಭದಲ್ಲಿ ಮಂಗಳೂರಿಂದ ಕೂತಿರುವ ಗೆಸ್ಟ್ ಹತ್ರ ಒಂದು ಮಾತು ಕೇಳಿದೆ. ಮಂಗಳೂರಿನಲ್ಲಿ ಎಲ್ಲವೂ ಇದೆ, ಯಾಕೆಂದರೆ ಇಡೀ ರಾಜ್ಯದಲ್ಲಿ ಬೆಂಗಳೂರನ್ನು ಹೊರತುಪಡಿಸಿದರೆ ಅತಿ ಹೆಚ್ಚು ಮೆಡಿಕಲ್ ಕಾಲೇಜುಗಳು, ಅತಿ ಹೆಚ್ಚು ಇಂಜಿನಿಯರಿಂಗ್ ಕಾಲೇಜುಗಳು, ಅತಿ ಹೆಚ್ಚು ಯಾವ್ಯಾವ ಕಾಲೇಜುಗಳು ನಾನು ಹೆಸರಿಸಬಹುದೋ ಆ ಎಲ್ಲ ಕಾಲೇಜುಗಳು ಇರುವಂಥದ್ದು ಮಂಗಳೂರಿನಲ್ಲಿ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಇಷ್ಟೆಲ್ಲ ಇದ್ದ ಮೇಲೂ ಕೂಡ ದ 2 ಟೈರ್ ಸಿಟಿಯಲ್ಲಿ ಅಫ್ಕೋರ್ಸ್ ಮಂಗಳೂರು GST ಕಾಂಟ್ರಿಬ್ಯೂಷನ್ ಅಲ್ಲಿ ಬೆಂಗಳೂರನ್ನು ಹೊರತುಪಡಿಸಿದರೆ ಮಂಗಳೂರು 2ನೇ ಸ್ಥಾನದಲ್ಲಿರತಕ್ಕಂತಹ ನಗರ, ಈ ಒಂದು ಜಿಲ್ಲೆ. ಹೀಗಾಗಿ ಇಲ್ಲಿ ಯಾವ ಪೊಟೆನ್ಷಿಯಲ್ ಇತ್ತೋ, ಯಾವ ಸ್ವರೂಪದಲ್ಲಿ ಬೆಳವಣಿಗೆ ಆಗಬೇಕಾಗಿತ್ತೋ ಅದು ಯಾಕೆ ಆಗಲಿಲ್ಲ ಅನ್ನುವಂಥದ್ದನ್ನು ಕೇಳಿದಾಗ ಅವರು ಕೂಡ, ಅತಿಥಿ ಕೂಡ ಹೇಳಿದರು, ಇಲ್ಲ ಕಳೆದ 1 ವರ್ಷದಿಂದ ಅಥವಾ ಕಳೆದ 6 ತಿಂಗಳಿಂದ ಒಂದಿಷ್ಟು ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಇರುವಂತಹ ಒಟ್ಟು ಬೆಳವಣಿಗೆಗಳು ನಡೆಯುವಂತಹ ಸ್ವರೂಪ, ಕೋಮು ಆಧಾರಿತವಾಗಿ ನಡೆಯುವಂತಹ ಬೆಳವಣಿಗೆಗಳು, ಇವು ನಮ್ಮ ಅಭಿವೃದ್ಧಿಗೆ ತೊಡಕನ್ನು ಉಂಟು ಮಾಡ್ತಾ ಇರೋದು ಸತ್ಯ ಅಂತ ಹೇಳುತ್ತಾರೆ ಹೇಳ್ತಾರೆ. ಯಾಕೆ ಇದನ್ನು ಪ್ರಸ್ತಾಪಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅದು ನಮ್ಮ ಇಲ್ಲಿರುವಂತಹ ಅದ್ಭುತವಾದಂತಹ ಅವಕಾಶ, ಅದ್ಭುತವಾದಂತಹ ಮ್ಯಾನ್ ಪವರ್. ಯಾಕಂದರೆ ಇಡೀ ಹ್ಯೂಮನ್ ರಿಸೋರ್ಸ್ ವಿಚಾರಕ್ಕೆ ಬಂದಾಗ ದಕ್ಷಿಣ ಕನ್ನಡ ಅತಿ ಹೆಚ್ಚು
ವಿದ್ಯಾವಂತರನ್ನ ಒಳಗೊಂಡಿರತಕ್ಕಂತಹ ಜಿಲ್ಲೆ, ಅತಿ ಹೆಚ್ಚು ಡಿಗ್ರಿ ಹೋಲ್ಡರ್ಸ್ ಅನ್ನು ಹೊಂದಿರುವಂತಹ ಜಿಲ್ಲೆ, ಇವೆಲ್ಲವೂ ಕೂಡ ಮಂಗಳೂರಿನಲ್ಲಿ ಇದೆ. ಮಂಗಳೂರಿನಲ್ಲಿ ಸುಮ್ಮನೆ ವರ್ಷಕ್ಕೆ ಒಂದು ಬಾರಿ ಬರುವಂತಹ SSLC ರಿಸಲ್ಟು PU ರಿಸಲ್ಟ್ನ ಆಧಾರದಲ್ಲಿ ಮಾತ್ರನೇ ಅಲ್ಲ. SSLCಯಲ್ಲಿ ನಂಬರ್ 1 ನಮ್ಮ ಮಕ್ಕಳು ಪ್ರತಿ ವರ್ಷದಿಂದಲೂ ಕೂಡ ಹಲವಾರು ವರ್ಷಗಳಿಂದ ಅದನ್ನ ದಕ್ಷಿಣ ಕನ್ನಡ ಅಂದಾಗ ದಕ್ಷಿಣ ಕನ್ನಡದ ಜೊತೆಗೆ ಉಡುಪಿ ಕೂಡ ಸೇರಿರುತ್ತೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ, ಈ 2 ಜಿಲ್ಲೆಗಳು ಕೂಡ ಈ ರೀತಿಯಾದಂತಹ ನಿರಂತರವಾದಂತಹ ಸಾಧನೆಯನ್ನ SSLC ಮತ್ತು PU ರಿಸಲ್ಟ್ನಲ್ಲಿ ತೋರಿಸ್ತಾರೆ. ಅದು ಅಲ್ಲಿಗೆ ಸೀಮಿತ ಆಗಿರೋದಿಲ್ಲ. ಅದು ಆಮೇಲೆ ಡಿಗ್ರಿಯಲ್ಲಿರುತ್ತೆ, ಅದು ಎಂಜಿನಿಯರಿಂಗ್ ಅಲ್ಲಿರುತ್ತೆ, ಅದು ಮೆಡಿಕಲ್ ಅಲ್ಲಿರುತ್ತೆ, ಅಥವಾ ಡಿಪ್ಲೊಮಾ ಕೋರ್ಸ್ಗಳಲ್ಲಿರ್ಬೋದು, ಅಥವಾ ಲಾ ಕೋರ್ಸ್ಗಳಲ್ಲಿರ್ಬೋದು. ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗಳಲ್ಲೂ ಕೂಡ ಮಂಗಳೂರಿನವರು ಇದ್ದೇ ಇರ್ತಾರೆ. ಆದರೆ ಮಂಗಳೂರು ಅಥವಾ ದಕ್ಷಿಣ ಕನ್ನಡ ತನ್ನ ಉದ್ದೇಶಿತವಾದಂತಹ ಗುರಿಯನ್ನು ತಲುಪ್ತಾ ಅನ್ನುವಂತಹ ವಿಚಾರಗಳಿಗೆ ಬಂದಾಗ ಇಲ್ಲಿರುವಂತಹ ಅವಕಾಶಗಳನ್ನು, ಯಾಕಂದ್ರೆ ರಾಜಧಾನಿಗೆ ಇರಬಹುದಾಗಿರುವಂತಹ ಅನುಕೂಲಗಳು ಒಂದಿಷ್ಟು ಇದ್ದೇ ಇರುತ್ತೆ. ರಾಜಧಾನಿಗೆ ತನ್ನದೇ ಆದಂತಹ ಕಾರಣಗಳಿಗೆ ರಾಜಧಾನಿ ಬೆಳೀತಾ ಇರುತ್ತೆ. ಆದರೆ ರಾಜಧಾನಿಯ ಜೊತೆಗೆ ಕಾಂಪೀಟ್ ಮಾಡಬಹುದಾಗಿರುವಂತಹ ಹ್ಯೂಮನ್ ರಿಸೋರ್ಸ್ ಇದ್ದಾಗಲೂ ಕೂಡ ಯಾಕೆ ಆಗಲಿಲ್ಲ ಅನ್ನುವ ಪ್ರಶ್ನೆಯೂ ಕೂಡ ಅನೇಕ ಬಾರಿ ದಕ್ಷಿಣ ಕನ್ನಡದ ವಿಚಾರದಲ್ಲಿ ಬರ್ತಾನೆ ಇರುತ್ತೆ. ಮಾಧ್ಯಮದವರು ಈಗ ಸುಳ್ಳು ಸುದ್ದಿಯ ಜೊತೆಗೆ ಹೇಗೆ ನಾವು ಕಾಂಪೀಟ್ ಮಾಡ್ತಾ ಇದ್ದೀವಿ, ಯಾವ ಸ್ವರೂಪದಲ್ಲಿ ಸುಳ್ಳು ಸುದ್ದಿಯನ್ನ ಕಡಿಮೆ ಮಾಡೋದ್ರ ಕಡೆಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಪತ್ರಿಕೆಗಳವರು ಬಹಳ ಸುಲಭವಾಗಿ ನಮಗೆ TV ಚಾನೆಲ್ ಅವರುಗಳಿಗೆ ಹೇಳ್ತಾರೆ, ನಮ್ಮಿಂದಾಗಿ ಅಲ್ಲ, ಇದು ನಿಮ್ಮಿಂದಾಗಿನೇ ಜಾಸ್ತಿ ಆಗಿರೋದು ಅಂತ ಹೇಳ್ತಾರೆ. ಪತ್ರಿಕೆಗಳವರು ಹೌದು, ಪತ್ರಿಕೆಗಳಲ್ಲಿ ಏನಾಗುತ್ತೆ, ನಿಮಗೆ ಸಂಜೆಯ ತನಕ ಇರುವಂತಹ ರಿಪೋರ್ಟ್ ಮಾಡೋದಕ್ಕಿರುವಂತಹ ಅವಕಾಶಗಳು. ಈಗ ಸಂಜೆ ಪತ್ರಿಕೆಗಳಿಗೂ ಬೆಳಗಿನ ಪತ್ರಿಕೆಗಳಿಗೂ ಹೋಲಿಕೆ ಮಾಡಿದಾಗ ಸಂಜೆ ಪತ್ರಿಕೆಗಳಿಗಿರುವಂಥದ್ದು, ಅವರು ಫಾಸ್ಟ್ ನ್ಯೂಸ್ ಕೊಟ್ಟಿರ್ತಾರೆ, ಅವರಲ್ಲಿ ಹೋಗಿರಬಹುದಾಗಿರುವಂತಹ ತಪ್ಪುಗಳು ಬೆಳಗಿನ ಸುದ್ದಿಯಲ್ಲಿ ಕೊಡುವಂಥವ್ರಿಗೆ ಕಡಿಮೆ ಮಾಡೋದಕ್ಕೆ ಅವಕಾಶಗಳಿರ್ತವೆ. ಆದರೆ ಸಂಜೆ ಪತ್ರಿಕೆಗಳಿಗಿಂತಲೂ ಕೂಡ ಕಡಿಮೆ ಅವಕಾಶ ಇರುವಂಥದ್ದು TV ಚಾನೆಲ್ಗಳಿಗೆ. ಇಲ್ಲೇನಾಗುತ್ತೆ, ಸಿಂಪಲ್ ಆಗಿ ಯಾವುದೇ ಒಂದು ಘಟನೆ ನಡೆದಾಗ ಇಮಿಡಿಯೇಟ್ ಆಗಿ ಅದರಲ್ಲಿ ಅದನ್ನ ರಿಪೋರ್ಟ್ ಮಾಡುವಂಥದ್ದಾಗತ್ತೆ. ಇದು ರಿಪೋರ್ಟ್ ಆಗ್ತಾ ಇದ್ದಂಗೆನೆ ಅಲ್ಲಿ ವಿಶೇಷವಾಗಿ ಕೊಲೆಯ ವಿಚಾರಗಳು ಬಂದಾಗ ಅಲ್ಲಿರುವಂತಹ ಹೆಸರುಗಳ ಆಧಾರದ ಮೇಲೆ ಗೊತ್ತಾಗುತ್ತೆ ಆತ ಹಿಂದೂನೋ ಅಥವಾ ಮುಸಲ್ಮಾನನೋ ಅಥವಾ ಕ್ರಿಶ್ಚಿಯನ್ನೋ ಬೇರೆ ಯಾವುದು ಅಂತ ಗೊತ್ತಾಗುತ್ತೆ. ಆದರೆ ಅದರ ಜೊತೆಗೆ ಅದು ಹಿಂದೂ ಮುಸ್ಲಿಂ ಅನ್ನುವಂಥದ್ದನ್ನ ಬಳಕೆ ಮಾಡುವಂತಹದ್ದು ಶುರುವಾಗುತ್ತೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.